ಆಯ್ತಾ. ಮೊದಲನೇದಾಗಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ ಕಂಬಳ ಓಟಗಾರರಿಗೆ ಹಾಗೂ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ರೂಪ ತಗೊಂಡಿರುವಂಥ ನಮ್ಮ ರೈತರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು ಚಂದ್ರಹಾಸ್ ಶೆಟ್ಟಿ ಅವರು ಇಂಥ ಒಳ್ಳೆಯ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದಕ್ಕೆ. ಆ್ಯಂಡ್ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿರೋದು ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ಥ್ಯಾಂಕ್ ಯು ಪ್ರಣಾಮ್ ಶೆಟ್ಟಿ ಅವರು ಹಾಗೆ ಅಜಿತ್ ಶೆಟ್ಟಿ ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ನನ್ನ ಪ್ರಕಾರ ಕಂಬಳ ಅನ್ನೋದು ಕೇವಲ ಒಂದು ಸಾಂಸ್ಕೃತಿಕ ಕ್ರೀಡೆ ಅಥವಾ ಸಾಂಸ್ಕೃತಿಕ ಕಲೆ ಅಷ್ಟೇ ಅಲ್ಲ. ಈಗ ನಾನು ಹೆಂಗೆ ಕಂಬಳ ನೋಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಎರಡು ಜೋಡು ಕೋಣಗಳು ಏನಿದೆ ಅದು ನನ್ನ ಪ್ರಕಾರ ಜೀವನದ ಶೈಲಿಯನ್ನೇ ಕಲಿಸ್ಕೊಡುತ್ತೆ ಅನಿಸುತ್ತೆ. ಹೇಗೆಪ್ಪ ಅಂದರೆ ಈಗ ಒಂದು ಕೋಣ ಕಾಲ ಆದರೆ ಇನ್ನೊಂದು ಕೋಣ ನಮ್ಮ ಶ್ರಮ ಆಗುತ್ತೆ. ಎರಡರ ಮಧ್ಯೆ ನಾವು ಸಿಗಾಕೊಂಡು ಅದ್ರ ಜೊತೆಗೆ ಕಾಲದ ಜೊತೆಗೆ ನಮ್ಮ ಶ್ರಮದ ಜೊತೆಗೆ ಜೀವನ ಅನ್ನೋ ಆ ಕೆಸರು ಗದ್ದೆಯಲ್ಲಿ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಹಿಂಗೆ ಹೋಗ್ತಾ ಇದ್ರೆ ಪ್ರಾಬಬ್ಲಿ ನಮ್ಮಲ್ಲೂ ಒಬ್ಬರು ಯಾರೋ ಒಬ್ಬರು ಶ್ರೀನಿವಾಸ್ ಗೌಡ ಇತಿಹಾಸ ಸೃಷ್ಟಿಸಿದ ಶ್ರೀನಿವಾಸ್ ಗೌಡ ಇದ್ದಾರಲ್ವ, ಕಂಬಳದಲ್ಲಿ ಇತಿಹಾಸ ಸೃಷ್ಟಿಸಿದಂಥ ಶ್ರೀನಿವಾಸ್ ಗೌಡರಂತಹ ಪ್ರತಿಭೆ ನಮ್ಮಲ್ಲೇ ಇರಬಹುದೇನೋ. ಸೊ ಜೀವನದಲ್ಲಿ ಹೀಗೆ ಇದೇ ಥರ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಮಲ್ಲಿರೋ ಪ್ರತಿಭೆ ಕೂಡ ಆಚೆ ಬರುತ್ತೆ, ನಮ್ಮಲ್ಲಿರೋ ಪ್ರತಿಭೆ ಕೂಡ ನಾವು ಕಂಡುಕೋಬೋದು ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಪ್ರಕಾರ ಕಂಬಳ ಅನ್ನೋದು ಜೀವನವನ್ನೇ ಕಲಿಸ್ಕೊಡೋವಂಥ ಒಂದು ಕ್ರೀಡೆ ಆಗಿದೆ. ಅದು ನಾನು ನಿಜವಾಗ್ಲೂ ನಾನು ಮೊದಲನೇ ಸತಿ ಕಂಬಳವನ್ನು ನೋಡ್ತಾ ಇರೋದು. ಹಾಗಾಗಿ ನಾನು ಇದು ನೋಡ್ತಾ ನನಗೆ ಏನು ಅನಿಸ್ತಾ ಇದೆ ಅಂದರೆ ಜೀವನದಲ್ಲಿ ಹಠ ಇರಬೇಕು, ಛಲ ಇರಬೇಕು, ಮುನ್ನೋಗೋ ಶಕ್ತಿ ಇರಬೇಕು. ಈ ಕೆಸರುಗದ್ದೆಯಲ್ಲಿ ಬಿದ್ದರೂ ನಮ್ಮ ಜೀವನದಲ್ಲಿ ಬಿದ್ದರೂ ಕೂಡ ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡು ಎದ್ದು ನಿಂತ್ಕೊಂಡು ನಮಗೆ ನಾವೇ ಫೈಟ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಆ ಧೈರ್ಯ ಇರಬೇಕು ಅನ್ನೋದು ನಾನು ಈ ಕಂಬಳನ ನೋಡಿ ಕಲಿತಾ ಇದ್ದೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಏನೇ ಆಗಲಿ ಜೀವನದಲ್ಲಿ ಮುನ್ನುಗ್ತಾ ಇರಿ. ನೀವು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ನಮ್ಗೆ ಹಲವಾರು ಜೀವನ ಪಾಠಗಳನ್ನ ಕಲಿಸ್ಕೊಡುತ್ತೆ. ನಾವು ಅದನ್ನು ಕಲಿತಾ ಹೋಗಬೇಕು.
ನಮ್ಮ ಪ್ರತಿಯೊಂದು ಸಂಸ್ಕೃತಿಯ ಹಿಂದೆ ಏನೋ ಒಂದು ಚಿಕ್ಕ ಪಾಠ ಇರುತ್ತೆ. ನಾವು ಅದನ್ನು ಹುಡುಕ್ಬೇಕು. ಕೇವಲ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರನೋ ಅಥವಾ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಬಂದರೆ ಆಗಲ್ಲ. ನಮ್ಮ ಎಲ್ಲದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ತುಳುನಾಡಲ್ಲಿರೋ ಪ್ರತಿಯೊಂದು ಸಂಸ್ಕೃತಿಯ ಹಿಂದೆ ಒಂದು ಪಾಠ ಇದೆ. ಆ ಪಾಠನ ನಾವು ಕಲ್ತ್ಕೋಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಥ್ಯಾಂಕ್ ಯು ಪುತ್ತೂರು. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಅಗೇನ್. ಸೊ ಜೀವನದಲ್ಲಿ ನಾವು ಛಲದಿಂದ ಮುನ್ನುಗ್ಗೋಣ. ಏನೇ ಆದರೂ ಬಿಡೋದು ಬೇಡ. ಕಂಬಳದಿಂದ ನಾನು ಪಾಠ ಕಲ್ತಿದ್ದೀನಿ. ನೀವೆಲ್ಲರೂ ಕಲೀರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ, ಜೈ ತುಳುನಾಡು. ಥ್ಯಾಂಕ್ ಯು.